ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಆಶಾಲತಾ ಎಂವಿ ಅವರು, ವಾರ್ಷಿಕವಾಗಿ ಬಿಎಲ್ಒ ಕೆಲಸಕ್ಕೆ 7,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. ಆದರೆ ಕೈಯಿಂದ ದುಡ್ಡು ಖರ್ಚು ಮಾಡಿ ಈ ಕೆಲಸ ನಿರ್ವಹಿಸುವ ಪರಿಸ್ಥಿತಿ ನಮ್ಮದಾಗಿದೆ. ರಾಜೀನಾಮೆ ನೀಡುತ್ತೇವೆ ಎಂದರೆ ಪ್ರೋತ್ಸಾಹಧನ ಹೆಚ್ಚು ಮಾಡುವ ಭರವಸೆ ಮಾತ್ರವೇ ಸಿಗುತ್ತದೆ ಎಂದು ಆರೋಪಿಸಿದರು. ಮುಖ್ಯ ಚುನಾವಣಾ ಇಲಾಖೆಯಿಂದ ಸಿ ದರ್ಜೆ ನೌಕರರನ್ನು ಬಿಎಲ್ಒ ಕರ್ತವ್ಯಕ್ಕೆ ನೇಮಿಸಬೇಕೆಂದು ಆದೇಶವಾಗಿದೆ. ಆದರೆ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಕ್ಷೇತ್ರದಿಂದಲೇ ಸಿ ದರ್ಜೆ ನೌಕರರ ಪಟ್ಟಿ ನಮ್ಮಿಂದಲೇ ಪಡೆದುಕೊಂಡಿದ್ದರೂ ಬಿಎ ಅವರು ಹೆಚ್ಚಿನ ಕಡೆಗಳಲ್ಲಿ ಸಿ ದರ್ಜೆ ನೌಕರರ ಪಟ್ಟಿ ಕಡೆಗಣಿಸಿ ಒತ್ತಾಯಪೂರ್ವಕವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಲ್ಒ ಕರ್ತವ್ಯದ ಆದೇಶ ನೀಡಿದ್ದಾರೆ. ಈ ಬಾರಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಎಲ್ಒ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದರು. ಅಂಗನವಾಡಿ ಕೇಂದ್ರಗಳಲ್ಲಿ ವಿವಿಧ ಕೆಲಸಗಳೇ ನಮಗೆ ಹೆಚ್ಚಿದೆ. ಈಗ ಮನೆಗೆ ಆಹಾರ ವಿತರಣೆ ಮಾಡುವ ಫಲಾನುಭವಿಗಳ ಇ-KYC ಫೇಸ್ ಕ್ಯಾಪ್ಚರ್ ಮಾಡಬೇಕು. ಈ ಸಂದರ್ಭ ಪ್ರತಿ ಫಲಾನುಭವಿಗಳ OTP ಕೇಳುವಾಗ ಅನೇಕ ಸಮಸ್ಯೆ ಎದುರಾಗುತ್ತಿದೆ. ಫೇಸ್ ಕ್ಯಾಪ್ಚರ್ ವ್ಯವಸ್ಥೆ ಬಂದ ಬಳಿಕ ಫಲಾನುಭವಿಗಳು ಕೇಂದ್ರದಿಂದ ಆಹಾರ ಪಡೆಯಲು ಇಷ್ಟಪಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕಾರ್ಯಕರ್ತೆಯರಿಗೆ ಸಮಸ್ಯೆಯಾಗುತ್ತಿದೆ ಎಂದು ದೂರಿದರು. ಇನ್ನು ಅಂಗನವಾಡಿ ಮೂಲಕ ಬಾಣಂತಿಯರಿಗೆ ನೀಡುವ ಪೌಷ್ಟಿಕ ಆಹಾರಕ್ಕೆ ಸಂಬಂಧಿಸಿ ಜಾರಿಯಲ್ಲಿರುವ ಪೋಷಣ್ ಆಪ್ನ ಮಾಹಿತಿಗಳು ಸೋರಿಕೆಯಾಗಿರುವ ಅನುಮಾನವಿದೆ ಎಂದು ಆಶಾಲತಾ ತಿಳಿಸಿದರು. ಕೆಲವು ಫಲಾನುಭವಿಗಳಲ್ಲಿ ಒಂದು 10 ಸಲ ಕೇಳಿದ್ರು, OTP ಕೇಳಿದ್ರು, ನಮಗೆ ಅದು e-KYC ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ನಮಗೆ ನಮ್ಮ ಫಲಾನುಭವಿಗಳು ಕೂಡ ಈ ಆಹಾರ ಕೊಂಡೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ನಮ್ಮ ಫೇಸ್ ಕ್ಯಾಪ್ಚರ್ ಎಲ್ಲ ಮಾಡಿ ನಮಗೆ ಫುಡ್ ಕೊಡೋದು ಬೇಡ ಅಂತೇಳಿ ನಿರಾಕರಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಉಂಟು. ಅದನ್ನು ಆದಷ್ಟು ಒಂದು FRS ಏನಾದರೂ ಒಂದು ಕೆಲಸವನ್ನೊಂದು ನಮಗೆ ಸರ್ಕಾರದಿಂದ ಬಿಡುಗಡೆಗೊಳಿಸಿದರೆ ನಮಗೆ ನಮ್ಮ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಲಾಖೆಯಿಂದ ನೀಡುವ ಮೊಟ್ಟೆಯ ಹಣವನ್ನು ಮುಂಗಡವಾಗಿ ನೀಡದೇ ಇರೋದ್ರಿಂದ ಫಲಾನುಭವಿಗಳಿಗೆ ಮೊಟ್ಟೆ ವಿತರಣೆ ಮಾಡಲು ಸಮಸ್ಯೆಯಾಗುತ್ತಿದೆ. ಇಲಾಖೆಯಿಂದ ಮೊಟ್ಟೆಯೊಂದಕ್ಕೆ 6 ರೂಪಾಯಿ ನೀಡುತ್ತಿದ್ದು ಮೊಟ್ಟೆಯ ಬೆಲೆ 7 ರೂಪಾಯಿಗಳಾಗಿದೆ. ಈ ಮೊತ್ತವನ್ನು ಕಾರ್ಯಕರ್ತೆಯರು ತಮ್ಮ ಕೈಯಿಂದ ಭರಿಸಿ ಫಲಾನುಭವಿಗಳಿಗೆ ಮೊಟ್ಟೆ ನೀಡಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ಮುಂಗಡ ಹಣ ಹಾಕದೆ ಮೊಟ್ಟೆ ವಿತರಿಸದಿರಲು ನಿರ್ಧರಿಸಲಾಗಿದೆ ಎಂದು ಸಂಘದ ರಾಜ್ಯ ಕೋಶಾಧಿಕಾರಿ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರದ ಮುಂದೆ ಪ್ರತಿ ಸರಿ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಮುಂಗಡವಾಗಿ ನೀವು ಮೊಟ್ಟೆ ಹಣವನ್ನು ಬಿಡುಗಡೆ ಮಾಡಿದರೆ ಒಂದು 2 ತಿಂಗಳು ಬೇಡ, ಮುಂದಿನ ತಿಂಗಳ ಮೊಟ್ಟೆಗೆ ಈ ತಿಂಗಳೇ ಹಣ ಕೊಟ್ಟರೆ ನಾವು ಮುಂದಿನ ತಿಂಗಳು ನಮಗೆ ಫುಡ್ ಕೊಡುವಾಗ ಅದರೊಟ್ಟಿಗೆ ನಾವು ಮೊಟ್ಟೆಯನ್ನು ವಿತರಿಸಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಮುಂಗಡ ಹಣ ಹಾಕದೆ ಮೊಟ್ಟೆ ವಿತರಣೆ ಮಾಡೋದಿಲ್ಲ ಅನ್ನೋದನ್ನು ಮಾಧ್ಯಮದ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಹಾಗೂ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರಿಯ ಸಂಘದ ಪದಾಧಿಕಾರಿಗಳಾದ ಸುಜಾತ ರೈ, ಸುಜಾತ ಶೆಟ್ಟಿ, ಭವಾನಿ, ಜಯಶ್ರೀ ಉಪಸ್ಥಿತರಿದ್ದರು.